ಇದೇ ಬರುವ ತಾರೀಕು 13/11/2023ರಂದು ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ವಸ್ತ್ರ ವಿತರಣೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನಿಂದ ಸುಮಾರು 10 ವರ್ಷದ ಹಿಂದಿನಿಂದ ಕೂಡ ನಾವು ಪ್ರತಿ ವರ್ಷ ದೀಪಾವಳಿಗೆ ವಸ್ತ್ರ ವಿತರಣೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ಕಳೆದ ವರ್ಷ ಸುಮಾರು 35,000 ಜನರಿಗೆ ವಸ್ತ್ರ ವಿತರಣೆ ಮತ್ತು ಮಹಿಳೆಯರಿಗೆ ಸಾರಿ ಮತ್ತು ಪುರುಷರಿಗೆ ಲುಂಗಿ ಮತ್ತು ಟವೆಲನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಸುಮಾರು 50,000 ಜನರಿಗೆ ಮಹಿಳೆಯರಿಗೆ ಸಾರಿ ಮತ್ತು ಪುರುಷರಿಗೆ ಮತ್ತು ಮಕ್ಕಳಿಗೆ ಬೆಡ್ಶೀಟ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಾವು ಸುಮಾರು ವರ್ಷದಿಂದ ಈ ಟ್ರಸ್ಟಿನಲ್ಲಿ ಈ ಹಿಂದೆ ಕೂಡ 10 ವರ್ಷದ ಸಮಯದಲ್ಲಿ ನಾವು ಸುಮಾರು 22,000 ಕುಟುಂಬಗಳಿಗೆ ನಮ್ಮ ಟ್ರಸ್ಟಿನಿಂದ ಸಹಾಯ ಮಾಡಿಕೊಂಡು ಬಂದಿದ್ದೀವಿ. ಅದು ಚಿಕ್ಕ ಚಿಕ್ಕ ಸಹಾಯ, ಮನೆ ಕಟ್ಟಿರುವಂಥದ್ದು ಇರ್ಬೋದು, ಇಲ್ಲ ಮನೆಗೆ ಅವರಿಗೆ ಸಾಮಗ್ರಿಗಳನ್ನು ಕೊಟ್ಟಿರುವಂಥದ್ದು ಇರ್ಬೋದು, ಇಲ್ಲಾಂದರೆ ಶೀಟು ಕೊಟ್ಟಿರುವಂಥದ್ದು, ಸಿಮೆಂಟ್ ಕೊಟ್ಟಿರುವಂಥದ್ದು, ಆಸ್ಪತ್ರೆಗೆ ಸಹಾಯ ಮಾಡಿದಂತಿರ್ಬೋದು, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರುವಂಥದ್ದು, ಇಂಥ ಸುಮಾರು 22,000 ಕುಟುಂಬಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೀವಿ. ಅದರಲ್ಲೂ ಈ ಟ್ರೈನಿಂಗದ್ದು ಬೇರೆ, ನಾವು ಏನು ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಕೊಡ್ತೇವೆ, ಇಲ್ಲದ ಟ್ರೈಲರಿಂಗ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ, ಇಲ್ಲದಿದ್ದರೆ ಪಾನ್ ಕಾರ್ಡ್ ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಸುಮಾರು 22,000 ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ದೀವಿ. ಆ ಮುಖಾಂತರ ಎಲ್ಲ ಯಾರು ನಮ್ಮ ಟ್ರಸ್ಟಿನಲ್ಲಿ ನೋಂದಾವಣಿ ಆಗಿದೆ ಅವರಿಗೆಲ್ಲ ನಾವು ಕಾರ್ಡು ಮುಖಾಂತರ ಮಾಹಿತಿಯನ್ನು ತಲುಪಿಸಿದ್ದೀವಿ. ಬೇರೆ ಬೇರೆ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಭಾಗದಲ್ಲಿ ಕೂಡ ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು, ಮೀಟಿಂಗ್ಗಳನ್ನು ಮಾಡುವ ಮುಖಾಂತರ ಇದರಲ್ಲಿ ಯಾವುದೇ ರೀತಿಯ ಪಕ್ಷದ ವಿಚಾರಗಳು ಇಲ್ಲ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು, ಸಾರ್ವಜನಿಕರು, ಯಾರು ಇದಕ್ಕೆ ರಿಕ್ವೈರ್ಮೆಂಟ್ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಬಡವರಿಗೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು, ಬರ್ಬೋದು. ಈ ವಸ್ತ್ರ ವಿತರಣೆಯನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳಿದೆ. ಇದರಲ್ಲಿ ಆ ಪಕ್ಷದವರು ಈ ಪಕ್ಷದವರಿಗೆ ಇಲ್ಲ ಅನ್ನುವ ವಿಚಾರಗಳಿಲ್ಲ. ಎಲ್ಲ ಪಕ್ಷದವರು, ಬಡವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಬಡವರ ಜೊತೆ ಒಂದು ವರ್ಷದಲ್ಲಿ ಒಂದು ಸಲ ಈ ಹಿಂದಿನಿಂದ ಕೂಡ ಮಾಡಿಕೊಂಡು ಬಂದದ್ದು, ಅವ್ರ ಜೊತೆ ಊಟ ಮಾಡುವಂಥದ್ದು, ಸಹ ಭೋಜನವನ್ನು ಮಾಡುವಂಥದ್ದು, ಅವ್ರ ಹತ್ರ ಮಾತಾಡುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಟ್ರಸ್ಟಿನಲ್ಲಿ ಹಿಂದಿನಿಂದ ಸಹಾಯ ಮಾಡಿಕೊಂಡು ಬಂದವರಿಗೂ ಕೂಡ ಆ ಟ್ರಸ್ಟಿನಲ್ಲಿ ಒಂದು ಸದಸ್ಯರಾಗಿರುವಂಥ ಒಂದು ಅವಕಾಶಗಳು ಇರ್ತದೆ. ಜೊತೆಯಲ್ಲಿ ನಮಗೂ ಕೂಡ ಅವರ ಹತ್ರ ಒಂದು ಮಾತಾಡುವಂಥ ಅವಕಾಶಗಳು, ಈ ಟ್ರಸ್ಟಿನ ಪ್ರತಿ ವರ್ಷ ಆಗುವಂಥ ಯೋಜನೆಗಳನ್ನು, ಪ್ರಯೋಜನಗಳನ್ನು ಅವರು ಪಡ್ಕೊಳ್ಳುವಂಥದ್ದು. ಅದರಲ್ಲಿ ಪ್ರತಿ 6 ತಿಂಗಳಿಗೆ ಒಮ್ಮೆ ನಾವು ಈಗ ಮೆಡಿಕಲ್ ಕ್ಯಾಂಪನ್ನು ಕೂಡ ಮಾಡುವ ಆಲೋಚನೆಯಲ್ಲಿದ್ದೀವಿ. ಒಂದು ಮೆಡಿಕಲ್ ಕ್ಯಾಂಪ್ ಈಗ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಉದ್ಯೋಗ ಕೊಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, KSRTCಯಲ್ಲಿ ನಾವೊಂದು ಡ್ರೈವರ್ ಪೋಸ್ಟಿಗೆ ಒಂದು 60 ಜನರನ್ನು ಈಗಲೇ ಟ್ರೈನಿಂಗ್ ಮಾಡಿ ಅವರು KSRTCಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಸುಮಾರು 500-600 ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ರಿಕ್ವೈರ್ಮೆಂಟ್ ಇದೆ. ಆದರೂ ಯಾರೂ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋದಿಲ್ಲ, ಅವರಿಗೆ ತರಬೇತಿಯನ್ನು ಕೂಡ ಇರುವುದಿಲ್ಲ. ನಾವು ಮುಂದಿನ ದಿವಸಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲು ಯಾವುದು ಎಕ್ಸಾಮಿಗೆ ಅವರಿಗೆ ಕ್ವಾಲಿಫರ್ ಮಾಡ್ತಾರೆ, ಆಗ ನಮಗೆ ಅವರಿಗೂ ಕೂಡ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬಸ್ ಕಂಡಕ್ಟ್ರುಗಳು, ನಮ್ಮ ಹತ್ರ ಬಸ್ ಕಂಡಕ್ಟ್ರುಗಳೇ ಇಲ್ಲಿ ಇಲ್ಲ. ಬಸ್ಸುಗಳಿದ್ದರೂ ಬಸ್ ಕಂಡಕ್ಟ್ರುಗಳಿಲ್ಲುವಂಥ ಪರಿಸ್ಥಿತಿಗಳಾಗಿದೆ. ಯಾಕಂದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಯಾವುದಕ್ಕೂ ಈಗ ಅಪ್ಲಿಕೇಶನ್ ಹಾಕುವವರೇ ಇಲ್ಲ. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ಅಪ್ಲಿಕೇಶನ್ ಹಾಕ್ತಾರೆ. ಮತ್ತು 1 ವರ್ಷದಿಂದ ಬೇರೆ ಬೇರೆ ಇನ್ಫ್ಲುಯೆನ್ಸನ್ನು ತಗೊಂಡು ಇವಾಗ ಕೂಡ ಒಂದು 10 ಜನ ಬಂದಿದ್ದಾರೆ. 175 ಜನ ಇಲ್ಲಿ ಇರುವಂಥ ಕಂಡಕ್ಟ್ರುಗಳು ಬೇರೆ ಬೇರೆ ಇನ್ಫ್ಲುಯೆನ್ಸ್ಗಳನ್ನು ಮಾಡಿಕೊಂಡು ನಾವು ನಮ್ಮ ಜಾಗಕ್ಕೆ, ನಮ್ಮ ಜಿಲ್ಲೆಗೆ ಬಿಟ್ಟುಕೊಡಿ ಅನ್ನುವ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದರೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ, ಅನ್ಲೆಸ್ ಇಲ್ಲಿ ಹೊಸ ಅಪಾಯಿಂಟ್ಮೆಂಟ್ ಆಗುವವರೆಗೆ ಯಾರನ್ನು ಕೂಡ ಇಲ್ಲಿಂದ ಬೀಳ್ಕೊಡುಗೆ ಬಿಟ್ಟು ಕೊಡಬಾರ್ದು. ನಮಗೆ ಇಲ್ಲಿ ವ್ಯವಸ್ಥೆಗಳು ತೊಂದರೆ ಆಗ್ತದೆ. ಅದೇ ಮೆಸ್ಕಾಮಲ್ಲೂ ಕೂಡ ಬೇರೆ ಜಿಲ್ಲೆಯವರು ಇಲ್ಲಿ ಬರ್ತಾರೆ, ಆನಂತರ ವರ್ಗಾವಣೆ ತಗೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ
ಈ ನೇಮಕ ಮಾಡುವಾಗಲೇ ನಮಗೆ ಆದ್ಯತೆ ಕೊಡಬೇಕು, ದಕ್ಷಿಣ ಕನ್ನಡ ಜಿಲ್ಲೆಗೆ ಆದ್ಯತೆ ಕೊಡಬೇಕು ಅನ್ನೋ ವಿಚಾರವನ್ನು ನಾವು ಹೇಳಿದ್ವಿ. ಆದ್ಯತೆ ಕೊಟ್ಟರು ಇಲ್ಲಿ ಅಪ್ಲಿಕೇಶನ್ ಹಾಕೋರಿಲ್ಲ. ಸೊ ಅವರಿಗೂ ಕೂಡ ಟ್ರೈನಿಂಗಲ್ಲಿ ನಮ್ಮ ಟ್ರಸ್ಟಿನ ಮುಖಾಂತರ ಮಾಡಿ ಇಲ್ಲಿರುವಂಥ ಯುವಕರಿಗೆ ಮಾಹಿತಿಯ ಕೊರತೆ ಇದೆ. ಇನ್ನು ಅಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ ನಮಗೆ ಕೆಲಸ ಇಲ್ಲ ಅಂತ. ಅವ್ರು ಯಾವತ್ತೂ ಪೇಪರ್ ಓದೋದು, ಮಾಧ್ಯಮದಲ್ಲಿ ನೋಡುವಂಥದ್ದು ಮಾಡೋದಿಲ್ಲ. ನಿಜವಾಗಿ ನಾವು ಮಾಧ್ಯಮ ಮತ್ತು ಪೇಪರು, ಪ್ರಿಂಟ್ ಮೀಡಿಯಾ, ಇಲ್ಲದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಇಂಥದ್ದಲ್ಲಿ ನಾವು ಈ ವಾಟ್ಸಪ್ ಗ್ರೂಪ್ಗಳೆಲ್ಲ ಸೇರಿಸ್ಕೊಂಡ್ರೆ ಖಂಡಿತ ಕೆಲಸ ಸಿಗ್ತದೆ. ಆದರೂ ನಾವು ಅದನ್ನು ಪಡ್ಕೊಳ್ಳುವಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ವಿಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಈ ಸಲ ಅವರನ್ನು ಟ್ರಸ್ಟಿನ ಮುಖಾಂತರ ಅವರಿಗೆ ಟ್ರೈನಿಂಗ್ ಕೊಡುವ ಮುಖಾಂತರ ಇಲೆಕ್ಟ್ರಿಕಲ್ಲು ಏನು ಮೆಸ್ಕಾಮಿಗೆ ಕಂಬ ಹತ್ತಲಿಕ್ಕೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ವಿಚಾರ ಏನಂತ ಹೇಳಿದ್ರೆ ಯುವಕರ ಕೈಗೆ ಕೆಲಸ ಸಿಗುವಂಥದ್ದನ್ನು ನಾವು ನಮ್ಮ ಟ್ರಸ್ಟ್ನ ಮುಖಾಂತರ ಮಾಡಿಕೊಂಡು ಆನಂತರ ಉದ್ಯೋಗ ಮೇಳ ಕೂಡ ಪ್ರತಿ ವರ್ಷಕ್ಕೆ ಒಂದು ಸಲ ಉದ್ಯೋಗ ಮೇಳವನ್ನು ಕೂಡ ನಮ್ಮ ಟ್ರಸ್ಟ್ನ ಮುಖಾಂತರ ಮಾಡ್ತೀವಿ. ನಿರಂತರ ಟ್ರೈನಿಂಗ್ಗಳನ್ನು ಕೊಡುವಂಥದ್ದು ಯುವಕರಿಗೆ, ಜೊತೆಯಲ್ಲಿ ವರ್ಷ ವಿತರಣೆಯನ್ನು ಮುಂದುವರಿಸಿಕೊಂಡು ಇನ್ನು ಪ್ರತಿ ವರ್ಷವೂ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ವಿಚಾರವನ್ನು ನಾವು ನಮ್ಮ ಟ್ರಸ್ಟ್ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ತಮ್ಮ ಹತ್ರ ಎಲ್ಲ ವಿನಂತಿ ಮಾಡಿಕೊಳ್ಳೋದು, ಇದೇ ಬರುವಂಥ 13 ತಾರೀಕು ಸೋಮವಾರ ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ 9:30 ಗಂಟೆ ಬೆಳಿಗ್ಗೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಇದರಲ್ಲಿ ನಮ್ಮ ಈ ಭಾಗದ ಉಸ್ತುವಾರಿ ಮಂತ್ರಿಗಳಾದ ಗುಂಡೂರಾವ್ ಅವರು ಭಾಗವಹಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಹರೀಶ್ ಕುಮಾರು, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಮಂಜುನಾಥ್ ಭಂಡಾರಿಯವರು, ಮತ್ತು ಈ ಭಾಗದ ಪ್ರಮುಖರು, ಒಡಿಯೂರು ಸ್ವಾಮಿಗಳು, ಬೇರೆ ಬೇರೆ ಜಾತಿಯ ಕ್ರಿಶ್ಚಿಯನ್ ಸಮಾಜದ ಮುಖಂಡರು, ಮುಸ್ಲಿಂ ಸಮಾಜದ ಮುಖಂಡರು, ಮತ್ತು ಈ ಭಾಗದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸುಮಾರು 2-3 ಎಕರೆಯಲ್ಲಿ ನಮ್ಮ ಗ್ರೌಂಡಿನಲ್ಲಿ ಎಲ್ಲ ವ್ಯವಸ್ಥೆಗಳು ರೆಡಿಯಾಗಿದೆ. ಎಲ್ಲರಿಗೆ 50,000 ಜನರಿಗೂ ಊಟದ ವ್ಯವಸ್ಥೆಗಳನ್ನು ರೆಡಿ ಮಾಡಿದ್ದೀವಿ. ಸಾರಿ ವಿತರಣೆಯಲ್ಲಿಯೂ ಕೂಡ ಯಾವುದೇ ನೂಕುನುಗ್ಗಳಾಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗಿದೆ. 13 ತಾರೀಕಿಗೆ ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ ಈ ನಡೆಯುವಂಥ ವಸ್ತ್ರ ವಿತರಣೆ ಮತ್ತು ಅನ್ನ ಸಂತರ್ಪಣಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲ ಮನೆಗೆ ಮಾಹಿತಿಯನ್ನು ಮುಟ್ಟಿಸಬೇಕಾಗಿ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇದು ತಾಲೂಕಿಗೆ ಸೀಮಿತ ಅಂತಲ್ಲ, ಪ್ರಾಮುಖ್ಯತೆ ನಾವು ಕೊಡುವಂಥದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ. ಬೇರೆ ಕಡೆಯಿಂದ ಬಂದವರಿಗೆ ನಿರಾಕರಣೆ ಮಾಡೋದಿಲ್ಲ. ಒಂದು ಮನೆಯಿಂದ 5 ಜನ ಬಂದರೂ 5 ಜನರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ಸುಮಾರು 1,70,00,000 ರೂಪಾಯಿ ಖರ್ಚನ್ನು ಮಾಡ್ತಾಯಿದ್ದೇವೆ. ಇದು ಯಾರಿಂದ ಕೂಡ ಡೊನೇಷನ್ ತಗೊಂಡು ತಂದ ದುಡ್ಡು ಅಲ್ಲ. ಯಾರ ಹತ್ರನೂ ನಾವು ದುಡ್ಡು ಕಲೆಕ್ಷನ್ ಮಾಡೋದಿಲ್ಲ. ನನ್ನ ಉದ್ಯಮದಲ್ಲಿ ಬಂದಂಥ ಒಂದು ಭಾಗವನ್ನು ಬಡವರಿಗೆ ಕೊಡಬೇಕು. ಇವತ್ತಿನವರೆಗೆ ಅದು ಯಾವತ್ತಿಂದ ಡೊನೇಷನ್ ತಂದದಲ್ಲ, ಉದ್ಯಮದಲ್ಲಿ ಬಂದ ಒಂದು ಅಂಶವನ್ನು ನಾವು ಬಡವರಿಗೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದರಲ್ಲಿ ಈ ಖರ್ಚು ವೆಚ್ಚವನ್ನು ಎಲ್ಲ ಪೂರ್ತಿ ನನ್ನ ಉದ್ಯಮದಲ್ಲಿರುವ ಸಂಸ್ಥೆಗಳು ಇದನ್ನು ಭರಿಸ್ತದೆ. ನಾವು ಸುಮಾರು 15 ಕೌಂಟ್ರ್ಗಳನ್ನು ಮಾಡ್ತೇವೆ. ಅದರಲ್ಲಿ ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ ಕೌಂಟ್ರ್ಗಳನ್ನು ಮಾಡ್ತೇವೆ. ಒಂದು ವಿಕಲಚೇತನರಿಗೆ ಒಂದು ಕೌಂಟ್ರ್ಗಳನ್ನು ಮಾಡ್ತೇವೆ. ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಮತ್ತು ವಿಕಲಚೇತನರು ಯಾರು ಬರ್ತಾರೆ ಅವರಿಗೆ ಸಪರೇಟ್ ವ್ಯವಸ್ಥೆಗಳನ್ನು ಕೂಡ ಮಾಡ್ತೇವೆ. ಮಹಿಳೆಯರಲ್ಲಿ ತುಂಬ ಏಜ್ನವರು ಯಾರಿರ್ತಾರೆ ಅವರಿಗೂ ಕೂಡ ಸಪ್ರೇಟ್ ಕೌಂಟ್ರ್ಗಳನ್ನು ನಾವು ಮಾಡುವಂಥ ವಿಚಾರದಲ್ಲಿ ಮಾಡಬೇಕು. ಯಾಕಂದರೆ ಚಿಕ್ಕ ಮಕ್ಕಳು 6 ತಿಂಗಳ 1 ವರ್ಷದ ಒಳಗಿನ ಮಕ್ಕಳನ್ನು ಕೂಡ ತಗೊಂಡು ಬರ್ತಾರೆ ಜನ. ಅವರಿಗೆ ಸಪ್ರೇಟ್ ವ್ಯವಸ್ಥೆಯನ್ನು ಸುಮಾರು 20 ಊಟದ ಕೌಂಟ್ರ್ಗಳನ್ನು ಹಾಕ್ತೇವೆ. 1 ದಿವಸ ಮೊದಲೇ 12 ತಾರೀಕು ಬೆಳಿಗ್ಗೆ ಊಟ ತಯಾರಿ ಆಗ್ತದೆ. ಸುಮಾರು 120 ಜನರ ತಂಡ ಈ 50,000 ಜನರಿಗೆ ಊಟದ ವ್ಯವಸ್ಥೆಯನ್ನು ರೆಡಿ ಮಾಡ್ತದೆ. 12ನೇ ತಾರೀಕಿಗೆ ಬೆಳಿಗ್ಗೆ ಊಟದ ವ್ಯವಸ್ಥೆ ಆರಂಭ ಆಗ್ತದೆ. 13ನೇ ತಾರೀಕಿಗೆ ಅದೆಲ್ಲ ತಯಾರು ಮಾಡಿ ರೆಡಿ ಮಾಡ್ತಾರೆ. ಪುತ್ತೂರು ತಾರೀಕಿನ ಒಳಗಡೆ ಮಾತ್ರ ಒಂದು ವಲಯದ ಅಂದಾಜಲ್ಲಿ ಹೋಗ್ತೀವಿ. ಒಂದು 2 ಗ್ರಾಮಗಳನ್ನು ಕೂಡ ನಾವು ಸೇರಿಸಿಕೊಂಡು ಮಾಡ್ತೀವಿ. ಸನ್ಮಾನವನ್ನು ಮಾಡ್ತೀವಿ. ಕಳೆದ ವರ್ಷ ಕೂಡ ನಾವು ಬಡವರಿಗೆ ಸನ್ಮಾನ ಮಾಡಿದ್ದು. ನಾವು ಯಾವತ್ತೂ ದೊಡ್ಡವರಿಗೆ ದೊಡ್ಡ ಸಾಧನೆ ಮಾಡಿದವರು ಅಂತಲ್ಲ, ಬಡವರು ಅವರ ಉದ್ಯಮದಲ್ಲಿ ಒಂದು ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡ್ತೀವಿ. ಈ ಸಲ ಕೂಡ ನಾವು ಯಾರನ್ನಾದರೂ ಹುಷಾರಿಲ್ಲದವರನ್ನು ಯಾರು ಒಂದು ವರ್ಷ ಅವರಿಗೆ ಸಹಾಯ ಮಾಡಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರಿಗೆ ಸನ್ಮಾನ ಮಾಡುವಂಥದ್ದು. ಒಂದು ಬೀಡಿ ಕಟ್ಟಿ ಒಂದು ಕುಟುಂಬದಲ್ಲಿ ಇಡೀ ಕುಟುಂಬವನ್ನು ಮೇಲೆ ತಂದು ಅವರ ಮಕ್ಕಳಿಗೆ ಅವರು ಉದ್ಯೋಗವನ್ನು ಕೊಡಿಸುವಲ್ಲಿ ಆ ಕುಟುಂಬವನ್ನು ಮೇಲೆ ತಂದವರಿಗೆ ಏನಾದರೂ ತಳಮಟ್ಟದಲ್ಲಿ ಒಬ್ಬರಿಗೆ ಸಹಾಯ ಮಾಡಿ ಯಾರು
ಒಂದು ಸಾಧನೆಯನ್ನು ಮಾಡಿರ್ತಾರೆ. ಬಡವರಿಗೆ ನಾವು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈಗಲೂ 20 ಜನ, ಸುಮಾರು 70 ಜನರ ಲೀಸ್ಟ್ ನಮ್ಮ ಕೈ ಸೇರಿದೆ. ಅದರಲ್ಲಿ ಆಯ್ಕೆ ಮಾಡಿ 20 ಜನರನ್ನು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬೆಳಿಗ್ಗೆ 9:30 ಗಂಟೆಗೆ ಆರಂಭ ಆಗ್ತದೆ ಕಾರ್ಯಕ್ರಮ. ಸಾಯಂಕಾಲ 5 ಗಂಟೆವರೆಗೆ ನಾವು ವಸ್ತು ವಿತರಣೆ ಮಾಡ್ತೀವಿ. 50,000 ಜನರಿಗೆ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ. ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಇನ್ನೊಂದು 10,000 ಜನರು ಹೆಚ್ಚಾಗ್ಬೋದು ಅಂತ ನಮಗೆ ಮಾಹಿತಿ ಇದೆ. ಅದಕ್ಕೆ ಇನ್ನೊಂದು 10,000 ಜನರ ಎಕ್ಸ್ಟ್ರಾ ನಾವು ಬಫರ್ ಇಟ್ಕೊಂಡಿದ್ದೀವಿ. ಆ 60,000 ಜನರಿಗೆ ಟೋಟಲ್ ವ್ಯವಸ್ಥೆ ಮಾಡಿಕೊಂಡು ಈಗಲೇ 6 ಲೋಡು ಸೀರೆ ಮತ್ತು ಈ ಬೆಡ್ಶೀಟ್ ಏನಿದೆ ಅದು ನಾವು ಇಲ್ಲಿಂದ ಸೂರತ್ತಿನಿಂದ ಹೊರಟು ಮಂಗಳೂರಿಗೆ ತಲುಪಿದೆ. ನಾಳೆ ನಾಡಿದ್ರಲ್ಲಿ ಪುತ್ತೂರಿಗೆ ಬಂದು ಮುಟ್ತದೆ. ಅದಕ್ಕೆ ನಾವು ಇಂಡೆಲೆಬಲ್ ಇಂಕ್ ಹಾಕ್ತೀವಿ. ಯಾರೆಲ್ಲ ಬರ್ತಾರೆ ನಾವು ಚುನಾವಣೆ ಸಮಯದಲ್ಲಿ ಯಾವ ಇಂಕ್ ಹಾಕ್ತೀವಿ ಅದನ್ನು ಬಳಸ್ತೀವಿ. RBIಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಮೈಸೂರಿಂದ ನಾವು ಆ ಇಂಕನ್ನು ತರಿಸ್ತೇವೆ. ಅದನ್ನು ಪ್ರತಿಯವರಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಅದು ರಿಪೀಟ್ ಆಗೋದಾಗೆ ನೋಡ್ತೀವಿ. ಗೂಡು ದೀಪ ಸ್ಪರ್ಧೆ ಕೂಡ ನಾವು ಕಳೆದ ವರ್ಷ ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ನಮ್ಮಲ್ಲಿ ಜಯಪ್ರಕಾಶ್ ಬದಿನಾರ್ ಅವರ ನೇತೃತ್ವದಲ್ಲಿ ಗೂಡು ದೀಪ ಸ್ಪರ್ಧೆಯನ್ನು ಕೂಡ ಈ ಸಲ ಕೂಡ ಹಮ್ಮಿಕೊಂಡಿದ್ದೇವೆ. ಕಳೆದ ಸಲ ನಮಗೆ ಸುಮಾರು 100 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಸಲ ಇದಕ್ಕೆ ಮುಂಚಿತವಾಗಿ ಒಂದು ಕಾರ್ಯಕ್ರಮ ಗೂಡು ದೀಪ ಸ್ಪರ್ಧೆ ಯಾರು ಆಯೋಜನೆ ಮಾಡ್ತಾಯಿದ್ದಾರೆ ಅವರೆಲ್ಲ ಬಂದು ಸುಮಾರು 150ರಿಂದ ಹೆಚ್ಚು ಜನ 200 ಜನ ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಅದರಿಂದ ಗೂಡು ದೀಪ ಸ್ಪರ್ಧೆ ಅವತ್ತೇ ಬೆಳಿಗ್ಗೆ 9 ಗಂಟೆಗೆ ಮತ್ತು ಅವರಿಗೆ ಮಧ್ಯಾಹ್ನದ ಒಳಗೆ ಪ್ರೈಸ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲೇ ಮಾಡ್ತೀವಿ, ಗ್ರೌಂಡಲ್ಲಿ. ಅದಕ್ಕೆ ತಾಲೂಕು ಮಟ್ಟದಿಂದ ಯಾರೆಲ್ಲ ಗೂಡು ದೀಪ ತರ್ತಾರೆ ಆ ಎಲ್ಲ ಭಾಗದಿಂದ ಯಾರು ತರ್ತಾರೆ ಅವರನ್ನು ನಾವು ಸೇರಿಸ್ಬೇಕು. ಏನಿಲ್ಲ, ವಯೋಮಾನ ಏನಿಲ್ಲ, ಒಂದೇ ಕೆಟಗರಿ. ಹ್ಯಾಂಡ್ ಮೇಡ್ ಮಾಡಿದ್ದು, ಯಾವುದೋ ಅಂಗಡಿಯಿಂದ ಮಾಡಿದ್ದಿಲ್ಲ. ಯಾರು ತರುವುದಿದ್ರು ಹ್ಯಾಂಡ್ ಮೇಡ್ ಮಾಡಿದ್ದನ್ನು ತರಬೇಕು. ಅವರು ಮಾಡಿ ತರಬೇಕು. ಅಂಗಡಿ ಮಾಡಿ ತಂದು ಅಲ್ಲಿ ಪ್ರದರ್ಶನ ಮಾಡಬೇಕು. ಅದಕ್ಕೆ ಕಮಿಟಿ ಇದೆ. ಅವರು ಮಾಡಿದ್ದು ನಾವು ಅಂಗಡಿಯಿಂದ ಖರೀದಿ ಮಾಡಿದ್ದು ಗೊತ್ತಾಗ್ತದೆ. ಅದಕ್ಕೆ ಒಂದು ಕಮಿಟಿ ಮನೆಯಲ್ಲಿ ಮಾಡಿ ಮನೆಯಲ್ಲಿ ಮಾಡಿ ತಂದು ಅಲ್ಲಿ ಎಕ್ಸಿಬಿಷನ್ ಮಾಡುವಂಥದ್ದು. ಮತ್ತು ಅವರು ಮಾಡಿ ತರುವಂಥದ್ದು. ಅವರು ಕಾರ್ಪೆಂಟರ್ಗಳನ್ನೆಲ್ಲ ಬಳಸ್ಬೋದು. ಆದರೆ ಈ ಚೈನಾ ಮೇಡು ಬಾಕಿದ್ದು ಏನು ಅಂಗಡಿಯಲ್ಲಿ ತೆಗುವನ್ನು ಬಂದು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನೋಡಿ. ಈ ಹ್ಯಾಂಡ್ ಮೇಡ್ ಅದು ಒಂದು ಗೂಡು ದೀಪ ಮಾಡಬೇಕಿದ್ರೆ ಅದು ಹ್ಯಾಂಡ್ ಮೇಡಲ್ಲೇ ಮಾಡ್ತಾರೆ. ಗೊತ್ತಾಗ್ತದೆ ನಿಮ್ಗೆ. ಯಾರ ಮಾಡಿದ್ದನ್ನು ನೀವು ತಂದರೆ ಯಾರು ತಂದರೆ ಅವರಿಗೆ ಪ್ರೈಸ್ ಕೊಡ್ತೇವೆ. ಆದರೆ ಹ್ಯಾಂಡ್ ಮೇಡದಂದು ಗೊತ್ತಾಗ್ತದೆ. ಅದಕ್ಕೆ ಕಟ್ ಹಾಕಿಡ್ತಾರೆ, ಅದಕ್ಕೆ ಕಾರ್ಪೆಂಟ್ರಿ ವರ್ಕ್ ಹಾಕಿರ್ತದೆ. ಬಾಕಿದೆಲ್ಲಾದರೆ ನೀವು ಅದು ಫಿನಿಶಿಂಗ್ ನೋಡುವಾಗಲೇ ಗೊತ್ತಾಗ್ತದೆ. ಇದು ಗಮ್ಮ ಹಾಕಿ ಮಾಡಿದ್ರಲ್ಲಿ ನಿಮಗೆ ಗೊತ್ತಾಗ್ತದೆ. ನೀವು ನಾಡಿದ್ದು ಬಂದರೆ ಖಂಡಿತ ನಿಮಗೆ ಅದರ ಪರಿಚಯ ಆಗ್ಬೋದು. ಗೂಡು ದೀಪ 2 ವರ್ಷ. ವರ್ಷದ ಕಾರ್ಯಕ್ರಮದಿಂದ ಪುತ್ತೂರಿನಲ್ಲಿ ರಾಜಕೀಯ ರಂಗಕ್ಕೆ ದೊಡ್ಡ ಬೂಸ್ಟ್ ಕೊಟ್ಟು ಅಂತ ಹೇಳ್ತಾರೆ. ಈಗ ಅದರ ಪ್ರೇರಣೆಯಲ್ಲಿ ನೀವು 11ನೇ ವರ್ಷದಲ್ಲಿ ದೊಡ್ಡ ಮಾಡ್ತಾ ಇದ್ದೀರಾ, ಅದು ನಿಜವಾ? ನಿಮ್ಮ ಸಾರ್ವಜನಿಕ ಜೀವನದಲ್ಲಿ 10ನೇ ವರ್ಷದ ಕಾರ್ಯಕ್ರಮದಿಂದ ದೊಡ್ಡ ಉತ್ಕರ್ಷ ಕೊಟ್ಟದ್ದು ಹೌದಾ? ಖಂಡಿತ. ನನಗೆ ಈ ಒಟ್ಟಿನಲ್ಲಿ ಹೇಳೋದಿದ್ರೆ ಈ ಸಾರಿ ವಿತರಣೆ ನನಗೆ ಜೀವ ಕೊಟ್ಟದ್ದು. ಬಡವರು ನನ್ನ ಜೊತೆಯಲ್ಲಿ ಬರಲಿಕ್ಕೆ, ನನ್ನ ಟ್ರಸ್ಟ್ ಆರಂಭ ಮಾಡಲಿಕ್ಕೂ ಈ ಸಾರಿ ವಿತರಣೆ ಮೂಲ ಕಾರಣ ಆಗಿದೆ. ಯಾಕಂತೇಳಿದ್ರೆ ಈ ಸಾರಿ ವಿತರಣೆ ನಾನು 10 ವರ್ಷದ ಹಿಂದೆ ನನ್ನ ಮನೆಯಲ್ಲಿ ಆರಂಭ ಮಾಡಿದಂಥದ್ದು. ಆಗ ನಾವು 10 ವರ್ಷದಿಂದ ಕನಿಷ್ಠ 250-300 ಜನರಿಗೆ ಕೊಡ್ತಾಯಿದ್ವಿ. ಅದು ಹಂತ ಬೆಳೆಯುವಾಗ ಜನ ಅದನ್ನು ನಾವು ಕಳೆದ ಆನಂತರ 10,000 15,000 ಹೀಗೆ ಬೆಳೆದದಂತ ಹೇಳಿದರೆ ಈ ಬಡವರೇ ನಮಗೆ ಆಶೀರ್ವಾದ ಮಾಡಿದವರು. ಅವರು ಬಂದು ಅದರ ಆಸಕ್ತಿಯನ್ನು ತೋರಿಸುವಾಗ ನೋಡಿ, ಯಾವುದೇ ಒಂದು 50,000 ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಯಾವುದೇ ರಾಜಕೀಯ ಪಕ್ಷದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಪಕ್ಷದವರು ಮಾಡಬೇಕಿದ್ರು ಅದಕ್ಕೆ ಬಸ್ಸಿನ ವ್ಯವಸ್ಥೆ, ಬೇರೆ ಬೇರೆ ಜೋಡಣೆಗಳು ಏನೆಲ್ಲ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಬರಬೇಕು, ಕರ್ಕೊಂಡು ಹೋಗಿ ಬಿಡಬೇಕು, ಅವರಿಗೆ ಸಮಾಧಾನ ಮಾಡಬೇಕು, ಎಲ್ಲ ವ್ಯವಸ್ಥೆಗಳಿದೆ. ಆದರೆ ಯಾವುದೇ ಒಬ್ಬನನ್ನು ಕರ್ಕೊಂಡು ಬರದೆ, ಯಾವುದೇ ಒಬ್ಬನು ವಾಪಸ್ ಬಿಡದೆ ಅವರು ಸ್ವಂತ ಖರ್ಚಿನಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಿದ್ರೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 50,000 ಜನ ಸೇರಿಸಿ ಮಾಡುವಂಥ ಕಾರ್ಯಕ್ರಮಗಳಿಲ್ಲ. ನಾವು ಕಳೆದ ಸಲ 35,000 ನಾವು ಕೊಟ್ಟಿದ್ದೇವೆ. ಅದರಿಂದ ನಮ್ಮ ಅಂಕಿಅಂಶ ಇದೆ. ಈ ಸಲ 50,000 50,000 ಜನ ಅಲ್ಲಿ ಸೇರುವಂಥದ್ದು ಆಗ್ತದೆ. ಮಹಿಳೆಯರಿಗೆ ಬಸ್ಸು ಫ್ರೀ ಇದೆ.
ಮತ್ತು 2,000 ರೂಪಾಯಿ ದುಡ್ಡು ಬರ್ತದೆ. ಜೊತೆಯಲ್ಲಿ ಮೊನ್ನೆ ಕಳೆದ ಸಲ ಒಬ್ಬರು ಪ್ರಶ್ನೆ ಮಾಡಿದ್ರಂತೆ, ಒಬ್ಬರು ಪತ್ರಕರ್ತರು, ನೀವು ಯಾಕೆ ಈ ಕಾರ್ಯಕ್ರಮಕ್ಕೆ ನೀವು ಬರ್ತೀರಿ, ನೀವು ಹೇಗೆ ಬಂದ್ರಿ ಅಮ್ಮ ಅಂತ. ಅವರು ಬೆಟ್ಟಂಪಾಡಿ ಕಡೆಯಿಂದ ಬಂದಿದ್ದಾರೆ. ಆಗ ಅವ್ರು ಹೇಳಿದ್ರಂತೆ, ನೀವು ಏನು ಆಟೋದಲ್ಲಿ ಬಂದರು ಅಂತ ಹೇಳಿದ್ರು. ಆ ನಂತರ ಇಲ್ಲಿ ಬರೋ ಎಷ್ಟು ಆಟೋಕ್ಕೆ ಕೊಟ್ರಿ? 250 ರೂಪಾಯಿ, ಹೋಗಲಿಕ್ಕೆ 250 ರೂಪಾಯಿ. ಹಾಗಾದ್ರೆ ಈ ಸಾರಿ ತಗೊಂಡು ಬರಲಿಕ್ಕೆ ನೀವು ಪುನಃ ಹಾಲು ಕರೀಲಿಕ್ಕೆ ಇದೆ, ನಾನು ಹೋಗಬೇಕು ಅಂತ ಹೇಳಿದ್ರಂತೆ. 4 ಗಂಟೆ ಒಳಗೆ ನಾನು ಹೋಗಬೇಕು ವಾಪಸ್ಸು ಅಂತ. ಆಗ ಅವ್ರು ಹೇಳಿದಂತೆ, ನೀವು 500 ರೂಪಾಯಿ ಖರ್ಚು ಮಾಡಿಕೊಂಡು ಬಂದು ಈ ಸಾರಿ ತಗೊಳ್ಳೋದು ನಿಮಗೆ ಏನಾದರೂ ಇದರಲ್ಲಿ ಪ್ರಯೋಜನ ಇದೆಯಾ ಅಂತ. ಆ ಮಹಿಳೆ ಉತ್ತರ ಕೊಟ್ಟದ್ದು ಏನಂತ ಹೇಳಿದ್ರೆ, ನೋಡಿ, ನಾನು ಸಾರಿ ತಗೊಳ್ಳಿಕ್ಕೆ ಮಾತ್ರ ಬಂದದಲ್ಲ, ನಾನು 7 ವರ್ಷದ 8 ವರ್ಷದ ಹಿಂದೆ ಬಂದು ಅಶೋಕ್ ರೈ ಅವರ ಹತ್ರ ಒಂದು ಹಸು ತೆಗಿಬೇಕು ಅಂತ ಹಣ ಕೇಳಿದೆ. ಆಗ 5,000 ರೂಪಾಯಿ ನನಗೆ ಕೊಟ್ಟಿದ್ದರು. ಇವತ್ತು ನನ್ನ ಮನೆಯಲ್ಲಿ 3 ಹಸು ಇದೆ. ನಾನು ಆ ಸಾರಿ ಜೊತೆಗೆ ಅವ್ರ ಹತ್ರ ಪ್ರೀತಿಯಿಂದ ಬಂದಿದ್ದೇನೆ ಹೊರತು ಬರೀ ಸಾರಿಗೆ ಅಂತಲ್ಲ. ಹಾಗೆ ನಮ್ಮ ಹತ್ರ ಪ್ರೀತಿ ಇಟ್ಟು ಬರುವವರು ತುಂಬ ಜನ ಮನೆ ಮಾಡಿ ಕೊಟ್ಟವರು ಇರ್ಬೋದು, ಸಹಾಯ ಮಾಡಿದವರು ಇರ್ಬೋದು. 22,000 ಕಾರ್ಡು ನಮ್ಮ ಆಫೀಸಿಂದ ಹೋಗ್ತದೆ ಪ್ರತಿ ವರ್ಷ. ಹಾಗೇ ಬರುವುದಿಲ್ಲ ಜನ. ಆ ಕಾರ್ಡು ಹೋದ, ಆ ಕಾರ್ಡು ಹಿಡ್ಕೊಂಡು ಬರ್ತಾರೆ ಜನ. ಕಾರ್ಡು ಬಂದಿದೆ ನಿಮ್ಮ ಮನೆಯಿಂದ, ನಿಮ್ಮ ಆಫೀಸಿಂದ, ನಾವು ಏನು ಬರಬೇಕು. ಕಾರ್ಮಿಕರ ಕಾರ್ಡು ಮಾಡಿ ಕೊಟ್ಟವರು ಇದ್ದಾರೆ, ಎಷ್ಟೋ ಜನ ಪ್ರಯೋಜನ ಪಡ್ಕೊಂಡವರು ಇದ್ದಾರೆ. ಮದುವೆ, ಮಗಳಿಗೆ ಮದುವೆ ಇರ್ಬೋದು, ಮಗನಿಗೆ ಮದುವೆ ಇರ್ಬೋದು, ಆಸ್ಪತ್ರೆ ಬಿಲ್ ಇರ್ಬೋದು, ಈಗ ಪ್ರಯೋಜನ ಪಡ್ಕೊಂಡು ಅವರಿದ್ದಾರೆ. ನೀವು ಹೇಳಿದಾಗೆ ಬಹುಶಃ 10ನೇ ವರ್ಷದ್ದು ನಮಗೆ ಜನ ಆಶೀರ್ವಾದ ಮಾಡಿದರೆ ನಮಗೆ ಪೂರಕವಾಗಿ ಬಂದಿದೆ. 11ನೇ ವರ್ಷದಲ್ಲಿ ಇನ್ನಷ್ಟು 50,000 ಜನರಿಗೆ ಮಾಡಿದ್ವಿ. ನಮ್ಮ ಆಸೆ ಇರುವುದೇನಂತ ಹೇಳಿದ್ರೆ, ಇನ್ನು ಮುಂದಿನ ದಿವಸದಲ್ಲಿ 1,00,000 ಜನ ಬಂದರೂ ನಾವು ಅದರಿಗೆ ಒಳ್ಳೆಯ ಆತಿಥ್ಯವನ್ನು ಕೊಡಿ, ಅವರೇ ನಮ್ಮ ಆಶೀರ್ವಾದ ಮಾಡೋದು. ಒಂದು ಕಡೆ ದೇವರ ಆಶೀರ್ವಾದ, ಒಂದು ಬಡವರ ಆಶೀರ್ವಾದದಿಂದ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಈ ಸಲ ಇಲ್ಲಿ ಯಾವುದೇ ತೊಂದರೆ ಆಗ್ಬೋದು ಅಂತ ನಾವು ಜೂನಿಯರ್ ಕಾಲೇಜ್ ಗ್ರೌಂಡಿನಲ್ಲಿ ಇಟ್ಟಿರುವಂಥದ್ದು. ಅಂದರೆ 3 ಕಡೆಯಿಂದ ಅದಕ್ಕೆ ಆ್ಯಕ್ಸಸ್ ಇದೆ. ಅವರು ಅಲ್ಲಿ ಬಂದು ಪಾರ್ಕಿಂಗಿಗೆಲ್ಲ ವ್ಯವಸ್ಥೆಗಳಿದೆ. ನಾವು ದೇವಸ್ಥಾನ ಕಡೆಯಿಂದಲೂ ಬರ್ಬೋದು. ನಾವು ವಾಹನದ ಪಾರ್ಕಿಂಗ್ ವ್ಯವಸ್ಥೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಆಲೋಚನೆ ಇಟ್ಕೊಂಡು ಈ ಸಲ ಅಲ್ಲಿ ಮಾಡಿದ್ದೀವಿ. 11ವರೆಗೆ ಸಭಾ ಕಾರ್ಯಕ್ರಮ ನಡೀತದೆ. 11ವರೆಗೆ ವಿತರಣೆ ಆಗುವುದಿಲ್ಲ. 11 ಗಂಟೆಗೆ ಅದು ಬೆಳಿಗ್ಗೆ ಚಹಾ ತಿಂಡಿಯ ವ್ಯವಸ್ಥೆ ಇರ್ತದೆ. ಸಾಧಾರಣ 10:30 ಗಂಟೆಗೆ ನಾವು ವಿತರಣೆಯನ್ನು ಆರಂಭ ಮಾಡ್ತೀವಿ. ಗ್ರೌಂಡಿನಲ್ಲಿ ನನ್ನ ಪ್ರಕಾರ, ಯಾಕಂದರೆ ಇದು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಇರುವುದರಿಂದ ಫ್ಲೋಟಿಂಗ್ ಇರ್ತದೆ ಜನ. ಈಗ ಅಲ್ಲೇ ಬಂದು 50,000 ಜನ ಒಮ್ಮೆಲೆ ಗ್ಯಾದರೇಷನ್ ಆಗೋದಿಲ್ಲ. ಲಾಸ್ಟ್ ಟೈಮ್ ನಾವು ಹೀಗೆ ಮಾಡುವಾಗ ಅವು ತಗೊಂಡು ಹೋಗ್ತಾ ಒಂದು ಕಡೆಯಿಂದ ಊಟ ಮಾಡ್ತಾರೆ, ತಗೊಂಡು ಹಾಗೇನು ನಿಲ್ಲಿಕ್ಕಿಲ್ಲ. ನಾವು 10:30 ಗಂಟೆಗೆಲ್ಲ ಒಂದು ಕಡೆ ಸಾರಿ ವಿತರಣೆ ಸ್ಟಾರ್ಟ್ ಮಾಡ್ತಾರೆ. ಜನ ಕೇಳ್ತಾ ಇರ್ತಾರೆ, ಆ ಕಡೆಯಿಂದ ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲ, ಪ್ಯಾಕೇಜ್ 50,000 ಜನ ಸೇರುವಂಥ ಗ್ರೌಂಡ್ ನಮ್ಮ ಹತ್ರ ಇಲ್ಲ. ನಾವು ಕೌಂಟ್ ಮಾಡುವುದು ನಾವು ಕೊಡುವಂಥ ವರ್ಷದ ಮೇಲೆ ನಾವು ಕೌಂಟ್ ಮಾಡುವುದು. CM ದೀಪಾವಳಿ ಅಂತ ಏನು ಬರೋದಿಲ್ಲ, ಬರುವ ವರ್ಷ 1,00,000 ಜನ ಮಾಡಿ ಕರೆಯುವಂಥ ಇದೆ. ಅದು ರಾಜ್ಯ ಮಟ್ಟದ ಕ್ರೀಡೆಯನ್ನು ನಾವು ಈ ಸಲ ವಹಿಸ್ಕೊಂಡಿದ್ದೀವಿ. ರಾಜ್ಯ ಮಟ್ಟದ ಅಥ್ಲೆಟಿಕ್ ಕೂಟಕ್ಕೆ ಯಾರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಹಿಸಲಿಕ್ಕೆ ಒಪ್ಪಿಕೊಂಡಿಲ್ಲ. ನಾವು ಸುಮಾರು 35ರಿಂದ 40 ಲಕ್ಷ ರೂಪಾಯಿ ಖರ್ಚಿದೆ. ಯಾವ ಕಾಲೇಜಿನವರು, ಶಾಲೆಯವರು ಒಪ್ಕೊಂಡಿಲ್ಲ. ಮತ್ತು ನಾನು ಒಬ್ಬನೇ ಇಲ್ಲಿ ಭಾಗದ ಶಾಸಕ ಇರುವುದು ಈ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ನಾನು ವಹಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಗ್ರೌಂಡನ್ನು ವ್ಯವಸ್ಥಿತವಾಗಿ ತಯಾರಿ ಮಾಡ್ತಾಯಿದ್ವಿ. ಅದನ್ನು ಕೂಡ ಈ ಡಿಸೆಂಬರ್ 1st ವೀಕಲ್ಲಿ ರಾಜ್ಯ ಮಟ್ಟದ ಅಥ್ಲೆಟಿಕ್ಕು ನಮ್ಮ ಪುತ್ತೂರಿನಲ್ಲಿ ನಡೆದಿದೆ. ಹಾಗೇನು ಆದೇಶಗಳಿಲ್ಲ. ಅದು ಎಲ್ಲಿ ನೋಡಿ ಕಾಂಪಿಟೇಟಿವ್ ಇರುವಂಥದ್ದು. ಪುತ್ತೂರಿನವಳು ಆ ರೇಟಿಗೆ ಕೊಟ್ಟರೆ ಅವರು ಪರ್ಚೇಸ್ ಮಾಡ್ತಾರೆ. ಪುತ್ತೂರಿನವ್ರ ಹತ್ರ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತ ನಮ್ಮೊಂದು ಒಂದು ಹೊಸ ಕಾಂಟ್ರಾಕ್ಟ್. ನಾವು ಅವರ ಇಲ್ಲಿ ಉದ್ಯಮಿಗಳ ಹತ್ರ ಏನು ಹೇಳೋದು, ಮಾಲಕರ ಹತ್ರ, ನೀವು ಆ ಕಾಂಪಿಟೇಟಿವ್ ರೇಟಿಗೆ ಕೊಡಿ. ಅವರಿಗೆ ಬೇರೆ ಕಡೆಯಿಂದ ಸಿಗುವಂಥ ಫೆಸಿಲಿಟಿ ಪುತ್ತೂರಲ್ಲಿ ಸಿಕ್ಕಿದರೆ ಸ್ವಲ್ಪ ದುಡ್ಡು ಇಲ್ಲೇ ರೊಟೇಷನ್ ಆಗ್ತದೆ, ಇವ್ರಿಗೆ 4 ಜನರಿಗೆ ಕೆಲಸ ಆಗ್ತದೆ ಅಂಗಡಿಯಲ್ಲಿ. ಆ ಥರ ಒಂದು ಅವರ ಮನವರಿಕೆ ಮಾಡ್ತಾಯಿದ್ವಿ ಹೊರತು ಅವರನ್ನು ನಾವು ಫೋರ್ಸ್ ಮಾಡೋಲ್ಲ, ನೀವು ಇಲ್ಲೇ ತಗೊಳ್ಳಿ ಅಂತ. ಬಟ್ ನಾವು ಅವ್ರಿಗೆ ಹೇಳ್ತೀವಿ, ನಾವು ಟೆಂಡರಲ್ಲಿ ಯಾರ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ, ನಮಗೇನು ದುಡ್ಡು ಕೊಡಬೇಡಿ, ಕಾಮಗಾರಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿ, ನಮಗೆ ನಿಮ್ಮ ಕಾಂಟ್ರಾಕ್ಟ್ರಲ್ಲಿ 1 ಪೈಸೆ ಬೇಡ. ಇಲ್ಲೇನಾದರೂ ಉದ್ಯಮಿಗಳು ಆ ಅಂಗಡಿಯಲ್ಲಿ ತಗೊಳ್ಳಿ, ಈ ಅಂಗಡಿಯಲ್ಲೇ ತಗೊಳ್ಳೋದಿಲ್ಲ. ನಮ್ಮ ಪುತ್ತೂರಿನಲ್ಲಿರುವಂಥ ಅಂಗಡಿಗಳಿಂದ ನೀವು ಸಿಮೆಂಟ, ಜಲ್ಲಿಯ, ಸ್ಟೀಲ ಇದನ್ನು ನೀವು ಪರ್ಚೇಸ್ ಮಾಡಿ. ಆ ದುಡ್ಡು ಇಲ್ಲೇ ಸ್ವಲ್ಪ ರೊಟೇಷನ್ ಆದರೆ ಅವನಿಗೆ ಒಂದು ಸ್ವಲ್ಪ ಸಿಗ್ತದೆ. ಬಟ್ ರೇಟ್ ಯು ಹ್ಯಾವ್ ಟು ಫಿಕ್ಸ್, ಅವರು ಮಾಡ್ಕೋಬೇಕು. ಅದರಲ್ಲಿ ನಮ್ಮದೇನು ವಿಚಾರವಿಲ್ಲ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.